ವಿಜಯವಾಡ ಗುಂಟೂರು ದೇಶೀಯ ಹೆದ್ದಾರಿ ಬಳಿ ಇರುವ ಆಂಧ್ರದ ಪೊಲೀಸು ಮಹಾನಿರ್ದೇಶಕರ ಕಚೇರಿಗೆ ಸಮೀಪದಲ್ಲಿ ಮಹಿಳೆಯೊಬ್ಬರನ್ನು ಭೀಕರವಾಗಿ ಕತ್ತು ಸೀಳಿ ಕೊಂದಿರುವುದು ಇಲಾಖೆಗೆ ದೊಡ್ಡ ತಲೆನೋವಾಗಿದೆ. ಕೊಲೆಯಾದ ಮಹಿಳೆ 33ರ ಲಕ್ಷ್ಮೀ ತಿರುಪತಿಯಮ್ಮ 2 ಮಕ್ಕಳ ತಾಯಿ. ಮೂಲದಲ್ಲಿ ಪ್ರಕಾಶಂ ಜಿಲ್ಲೆಯ ಪಾಮೂರು ಪಟ್ಟಣದವಳಾಗಿರುವ ವಿಜಯವಾಡದ ರಾಣಿಗಾರಿ ತೋಟದಲ್ಲಿ ಮಕ್ಕಳೊಡನೆ ವಾಸವಿದ್ಲು. ಲೈಂಗಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡುತ್ತಿದ್ದಳು ಎಂದು ತಿಳಿದುಬಂದಿದೆ. ಇರುಳು 8:30 ಗಂಟೆಯ ಹೊತ್ತಿಗೆ ಮಹಿಳೆಯ ಕತ್ತು ಸೀಳಿ ಅಮಾನುಷವಾಗಿ ಕೊಲೆ ಮಾಡಲಾಗಿದೆ ಎಂದು ಪೊಲೀಸರು ಅಂದಾಜಿಸಿದ್ದಾರೆ. ಇಲ್ಲಿಯ ಕೊಲನುಕೊಂಡ ಗ್ರಾಮದ ಹೊರವಲಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ 300 ಮೀಟರ್ ದೂರದಲ್ಲಿ ಶವ ಪತ್ತೆಯಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ವಿಜಯವಾಡ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.